ಹೆದ್ದಾರಿ ಪ್ರಾಧಿಕಾರ ತನ್ನ ಟೋಲ್ ಸಾಫ್ಟ್ವೇರ್ಗಳಲ್ಲಿ ಬದಲಾವಣೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಶುಲ್ಕ ನೀಡುವ ಪ್ರಮೇಯವೇ ಇಲ್ಲದಂತೆ ಮಾಡುತ್ತಿದೆ. ತಿಂಗಳ ₹265 ಪಾಸ್ ಫಾಸ್ಟ್ಯಾಗ್ ಇದ್ದರೆ ಮಾತ್ರ ನೀಡಲಾಗುತ್ತಿದೆ. ಇಲ್ಲದಿದ್ದಲ್ಲಿ ದುಪ್ಪಟ್ಟು ಶುಲ್ಕ ನೀಡಬೇಕಾಗುತ್ತದೆ. 24 ಗಂಟೆಯೊಳಗೆ ಹೋಗಿ ಬರುವ ವಾಹನಗಳಿಗೆ ರಿಯಾಯಿತಿ ರದ್ದುಪಡಿಸಲಾಗಿದ್ದು, ಫಾಸ್ಟ್ಯಾಗ್ ಇಲ್ಲದಿದ್ದಲ್ಲಿ ಪೂರ್ತಿ ಶುಲ್ಕ ತೆರಬೇಕಿದೆ. ಫಾಸ್ಟ್ಯಾಗ್ ಅಳವಡಿಸಿರುವ ವಾಹನಗಳಿಗೆ ರಿಯಾಯಿತಿ ಸಿಗಲಿದೆ. ಸುರತ್ಕಲ್ ಟೋಲ್ ಗೇಟ್ನಲ್ಲಿ ಸ್ಥಳೀಯರಿಗೆ ರಿಯಾಯಿತಿ ನೀಡುವಂತೆ ಜಿಲ್ಲಾಡಳಿತ ಹಾಗೂ ಸಂಸದರು ಮೌಖಿಕ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಜನವರಿ 15ರವರೆಗೆ ರಿಯಾಯಿತಿ ನೀಡಲಾಗಿತ್ತು. ಆದರೆ ಇದೀಗ ಸಾಫ್ಟ್ವೇರ್ನಲ್ಲಿ ಬದಲಾವಣೆ ಮಾಡಿರುವುದರಿಂದ ರಿಯಾಯಿತಿ ತೆಗೆದುಹಾಕಲಾಗಿದೆ. ಫೆಬ್ರವರಿ 1ರಿಂದ ಸುರತ್ಕಲ್ ಟೋಲ್ನಲ್ಲಿ ಫಾಸ್ಟ್ಯಾಗ್ ಕಡ್ಡಾಯವಾಗುತ್ತಿದೆ. ಇಲಾಖೆಯ ಅಧಿಕಾರಿಗಳು ಎಲ್ಲ ವಾಹನಗಳಿಗೂ ಫಾಸ್ಟ್ಯಾಗ್ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಆದೇಶಿಸಲಾಗಿದೆ. ಕಂಪ್ಯೂಟರೈಸ್ಡ್ ಪಾಸ್ ನೀಡಲು ಮಾತ್ರ ಈಗ ಅವಕಾಶ ಇರುವುದರಿಂದ 265 ಪಾಸ್ ಪಡೆಯಲು ಫಾಸ್ಟ್ಯಾಗ್ ಅಳವಡಿಸಬೇಕಾಗಿದೆ. ಇನ್ನು ಟೋಲ್ ಸಮೀಪದ ವಾಹನ ಇರುವವರು ಪಾಸ್ ಪಡೆಯುವುದು ಅನಿವಾರ್ಯವಾಗಲಿದೆ. ರಾಜ್ಯ ಸರ್ಕಾರ ಸುರತ್ಕಲ್ ಟೋಲ್ ಶುಲ್ಕ ವಿಚಾರದಲ್ಲಿ ಸ್ಪಷ್ಟ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಿಲ್ಲ. ಸಂಸದರ ಮೌಖಿಕ ಸೂಚನೆ ಮೇರೆಗೆ ಶುಲ್ಕ ವಿನಾಯಿತಿಯನ್ನು ಗುತ್ತಿಗೆದಾರರು ನೀಡಿದ್ದಾರೆ. ಟೋಲ್ ಸಮೀಪ ಬ್ಯಾರಿಕೇಡ್ ಹಂಪ್ಸ್ಗಳನ್ನು ಹಾಕಲಾಗಿದ್ದರೆ ತತ್ಕ್ಷಣ ತೆರವುಗೊಳಿಸಬೇಕು. ಹೆದ್ದಾರಿಯುದ್ದಕ್ಕೂ ಅನಾವಶ್ಯಕವಾಗಿ ಡಿವೈಡರ್ ಬ್ಯಾರಿಕೇಡ್ಗಳು ಇದ್ದಲ್ಲಿ ಇಲಾಖೆಯ ಅಧಿಕಾರಿಗಳು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಮುಕ್ತಗೊಳಿಸಬೇಕೆಂದು ಪ್ರಾದೇಶಿಕ ಪ್ರಾಜೆಕ್ಟ್ ಡೈರೆಕ್ಟರ್ಗಳಿಗೆ ಸೂಚನೆ ನೀಡಲಾಗಿದೆ.